2 ದಿವಸದಲ್ಲಿ ಗುಂಡಿಗಳು ಮುಚ್ಚಲಿಲ್ಲ ಅಂದರೆ ನಾವು ಮಧುಗಿರಿ ಬಂದ್ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ಮಧುಗಿರಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗುತ್ತಿದ್ದು, ಪಟ್ಟಣಾದ್ಯಂತ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವುದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಭಾರಿ ಅನಾನುಕೂಲವಾಗುತ್ತಿದೆ. ಸಂತೆ ಮೈದಾನದಲ್ಲಿ ನೀರು ನಿಲ್ಲುವುದರಿಂದ ಮಹಿಳೆಯರು ವ್ಯಾಪಾರದ ವೇಳೆ ಜಾರಿ ಬಿದ್ದಿರುವುದು, ಬೀದಿ ದೀಪ ನಿರ್ವಹಣೆ ನಿರ್ಲಕ್ಷ್ಯ, ರಾಜೀವ್ ಗಾಂಧಿ ಕ್ರೀಡಾಂಗಣ ಕೆಸರುಗದ್ದೆಯಾಗಿರುವುದರಿಂದ ವಾಯು ವಿಹಾರಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ತೊಂದರೆಯಾಗುತ್ತಿದೆ ಎಂದು ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶುಕ್ರವಾರ ಅಕ್ಟೋಬರ್ 21ರಂದು ಮಧುಗಿರಿಗೆ ಬಂದ್ ಕರೆ ನೀಡಿದ್ದು, ಈ ಬಗ್ಗೆ ಸೋಮವಾರ ಪಟ್ಟಣದಲ್ಲಿ ಪದಾಧಿಕಾರಿಗಳು ದ್ವಿಚಕ್ರ ವಾಹನಗಳಲ್ಲಿ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಕಳೆದ 15 ದಿನಗಳಿಂದ ದಸರಾ ರಜೆ ಇದ್ದ ಹಿನ್ನೆಲೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಇದ್ದವು. ಸೋಮವಾರದಿಂದ ಶಾಲಾ ಕಾಲೇಜುಗಳು ಪುನರಾರಂಭಗೊಂಡಿದ್ದು, ಮಕ್ಕಳನ್ನು ಪೋಷಕರು ಶಾಲೆ ಬಿಡಲು ದ್ವಿಚಕ್ರ ವಾಹನಗಳು ಮತ್ತು ಆಟೋಗಳ ಮೂಲಕ ಬರುತ್ತಾರೆ. ಆದರೆ ಮಧುಗಿರಿ ಪಟ್ಟಣಾದ್ಯಂತ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿರುವುದರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗುತ್ತಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚದಿದ್ದಲ್ಲಿ ಶುಕ್ರವಾರದಂದು ಮಧುಗಿರಿ ಬಂದ್ಗೆ ಕರೆ ನೀಡಲಾಗಿದೆ ಎಂದರು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡುವ ಈ ಬಂದ್ಗೆ ಆಟೋ ಚಾಲಕರು, ಹೋಟೆಲ್ ಮಾಲೀಕರು, ಬಸ್ ಮಾಲೀಕರು, ಶಾಲಾ ಕಾಲೇಜು ಆಡಳಿತ ಮಂಡಳಿಯವರು, ಸಾರ್ವಜನಿಕರು ಹೆಚ್ಚಿನ ಬೆಂಬಲ ನೀಡಲಿದ್ದಾರೆಂದು ಭಾವಿಸಿದ್ದೇವೆ. ಮಧುಗಿರಿ ಪಟ್ಟಣದ ಗುರುಭವನದ ರಸ್ತೆ, ನೃಪತುಂಗ ವೃತ್ತ, ಕೃಷಿ ಇಲಾಖೆ ರಸ್ತೆ, ಡಬಲ್ ರೋಡ್, ಪಟ್ಟಣದ ಹಲವು ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದು, ಜೊತೆಗೆ ಯುಜಿಡಿ ನೀರು ಸಹ ಜಿನುಗುತ್ತಿರುವುದರಿಂದ ಅವಲಕ್ಕಿ ಮಿಲ್ ಮುಂಭಾಗ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ರಾಜರಾಜೇಶ್ವರಿ ಚಿತ್ರಮಂದಿರದ ಮುಂಭಾಗ, ಶ್ರೀ ದಂಡಿನ ಮಾರಮ್ಮನ ದೇವಾಲಯದ ಮುಂಭಾಗ, ಕೋರ್ಟ್ ಮುಂಭಾಗದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು, ಇತ್ತೀಚೆಗೆ ಅಪಘಾತಗಳಾಗಿ ಕುಟುಂಬಗಳೇ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಗಳು ಸಂಭವಿಸಿದೆ. ಇನ್ನು ಪ್ರತಿ ಬುಧವಾರ ನಡೆಯುವ ಸಂತೆ ಮೈದಾನದಲ್ಲಿ ಮಣ್ಣು ತುಂಬಿರುವುದರಿಂದ ಜೊತೆಯಲ್ಲಿ ಅಳವಡಿಸಿರುವ ಹೈ ಮಾಸ್ಟ್ ದೀಪ ಇಲ್ಲಿಯವರೆಗೂ ಉರಿಯದ ಕಾರಣ ವ್ಯಾಪಾರ ಮಾಡುವ ಮಹಿಳೆಯರು ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸತತವಾಗಿ ನೀರು ಜಿನುಗುತ್ತಿದ್ದು, ಕ್ರೀಡಾಪಟುಗಳು ನಿರಾಸೆಯಿಂದ ಪ್ರತಿನಿತ್ಯ ಹಿಂತಿರುಗುತ್ತಿದ್ದಾರೆ. ವಾಯು ವಿಹಾರಿಗಳಂತೂ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಅಕ್ಟೋಬರ್ 21ರಂದು ಮಧುಗಿರಿ ಬಂದ್ಗೆ ಕರೆ ನೀಡಲಾಗುತ್ತಿದೆ. ಆ ದಿನ ಮಿನಿ ವಿಧಾನಸೌಧದಲ್ಲಿರುವ ಶಾಸಕರ ಕೊಠಡಿಯ ಮುಂಭಾಗ ಪ್ರತಿಭಟನೆ ಕೂಡ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಎಸ್ಟಿಡಿ ರಘು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪಾಂಡುರಂಗಯ್ಯ, ಆಟೋ ಚಾಲಕರ ಘಟಕದ ಅಧ್ಯಕ್ಷ ಗೌಡ ಹರೀಶ್, ಹೊಯ್ಸಳ, ಟ್ಯಾಕ್ಸಿ ಚಾಲಕರ ಸಂಘದ ಯೋಗೀಶ್ ಹಾಗೂ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳಾದ ರೋಹಿತ್, ಸಿಕಂದರ್, ಪ್ರದೀಪ್, ರಾಕೇಶ್, ಸುರೇಶ್, ರಾಜ್ಕುಮಾರ್, ಲಕ್ಷ್ಮೀಶ, ಮಹೇಶ್, ಶಿವಲಿಂಗಯ್ಯ, ಸಂತೋಷ್ ಸಂಘಟನೆಗಳು ಒಕ್ಕೂಟದಿಂದ ಸಭೆ ಕರೆದಿದ್ದೇವೆ. ಏನು ವಿಶೇಷ ಅಂದರೆ ಈ ಸಭೆ ಏನು ಮಧುಗಿರಿ ತಾಲೂಕಲ್ಲಿ ಹಳ್ಳಿಯಲ್ಲಿರ್ಬೋದು ಮತ್ತು ಸಿಟಿಯಲ್ಲಿರ್ಬೋದು ಎಲ್ಲ ಗುಂಡಿಗಳು ಬಿದ್ದು ರೋಡುಗಳು ಹದಗೆಟ್ಟೋಗ್ಬಿಟ್ಟಿವೆ. ಪ್ರತಿನಿತ್ಯ ಸುಮಾರು ಜನ ಓಡಾಡ್ತಾ ಇರ್ತಾರೆ. ಸ್ಕೂಲ್ ವ್ಯಾನ್ಗಳಿರ್ಬೋದು, ಸ್ಕೂಲ್ ಬಸ್ಸು ಮತ್ತು ಹುಡುಗರು ಓಡಾಡ್ತಾ ಇರ್ತಾರೆ. ಹಾಸ್ಪಿಟ್ಲಿಗೆ ಬರೋರು ಸುಮಾರು ಜನ ಬೀಳ್ತಾ ಇದ್ದಾರೆ. ಆದರೂ ಇಲ್ಲಿನ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, MLA ಇರ್ಬೋದು, ಪುರಸಭೆ ಇರ್ಬೋದು, ಯಾರೂ ಅದಕ್ಕೆ ತಲೆಗೆ ಹಾಕ್ಕೊತಾ ಇಲ್ಲ. ನಾವು ಸುಮಾರು ಸಲ ಹೇಳಿದ್ದೀವಿ, ಗುಂಡಿಗಳು ಮುಚ್ಚಲಿ, ಫಸ್ಟು ಬೀದಿ ದೀಪಗಳು ಹಾಕ್ರಿ. ಅಲ್ಲಿ ನೋಡಿ, ತಾಲೂಕು ಆಫೀಸ್ ಮುಂದೆ ಒಂದು ಬೀದಿ ದೀಪ ಹಾಕೋದೆ, ತಹಶೀಲ್ದಾರ್ ಕಚೇರಿ ಮುಂದೆನೇ ಒಂದು ಐಮಾಸ್ ಲೈಟು ಹೋಗಿದೆ, ಅಲ್ಲಿ ಹಾಕಿಲ್ಲ. ಸುಮಾರು ಸರ್ಕಲ್ಗಳಲ್ಲಿ ಐಮಾಸ್ ಲೈಟುಗಳಿಲ್ಲ. ದುಡ್ಡು ಡ್ರಾ ಮಾಡ್ತಾ ಇರ್ತಾರೆ, ಖರ್ಚು ಮಾಡ್ತಾ ಇರ್ತಾರೆ. ಯಾವುದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ಅನುದಾನ ಬರಲಿ ಅವ್ರವ್ರು ಏನೇನೋ ಮಾಡ್ಕೊತಾ ಇದ್ದಾರೆ, ಬಟ್ ಗುಂಡಿಗಳು ಮಾತ್ರ ಮುಚ್ಚೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ಸಭೆ ಕರೆದಿದ್ದೀವಿ. ಕನ್ನಡ ಪರ ಸಂಘಟನೆಗಳು ಎಲ್ಲ ಸೇರಿ ಈ ಸಭೆಗೆ ಹೋಗ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನು 3 ದಿವಸದಲ್ಲಿ, ಒಂದು 2 ದಿವಸದಲ್ಲಿ ಗಡುವು ಕೊಡ್ತಾ ಇದ್ದೀವಿ. ನಾವು 2 ದಿವಸದಲ್ಲಿ ಗುಂಡಿಗಳು ಮುಚ್ಚಲಿಲ್ಲ ಅಂದರೆ ನಾವು ಮಧುಗಿರಿ ಬಂದ್ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ಅದಕ್ಕೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಬಂದವರೆ, ಮತ್ತು ಕನ್ನಡ ಪರಸಭೆ ವಿಜಯ ಕರ್ನಾಟಕ, ಕರ್ನಾಟಕ ರಕ್ಷಣಾ ವೇದಿಕೆ, ಜೈ ಕರ್ನಾಟಕದವರು, ಕನ್ನಡ ಜಾಗೃತಿ ವೇದಿಕೆ ಅಧ್ಯಕ್ಷರು ಬಂದವರು ರಘು ಅವರು ಎಲ್ಲ ಸೇರಿ ಈ ಪ್ರೆಸ್ ಮೀಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನು 2 ದಿವಸ ಗಡುವು ಕೊಡ್ತಾ ಇದ್ದೀವಿ. ಯಾವತ್ತು ಬಂದ್ ಮಾಡೋದು? ಬುಧವಾರ ಆಗಲಿಲ್ಲ ಅಂದರೆ ಶುಕ್ರವಾರ ಬಂದ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಕೂಡಲೇ ಇದನ್ನು ಇದು ಪ್ರತಿನಿಧಿಗಳು ಕೂಡಲೇ ಮುಚ್ಚಬೇಕು, ಗುಂಡಿ ಮುಚ್ಚಬೇಕು. ಗುಂಡಿ ಮುಚ್ಚಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತಾರೆ. ಏನು ಇವತ್ತು ನಾವು ಪ್ರವಾಸಿ ಮಂದಿರದಾಗ ಇವಾಗ ಕನ್ನಡ ಪರ ಸಂಘಟನೆಗಳು ಹಾಗೂ ಹಲವು ಸಂಘಟನೆ, ಆಟೋ ಚಾಲಕ ಇರ್ಬೋದು, ಕಾರ್ ಚಾಲಕದವ್ರು ಬರ್ತಾವ್ರೆ. ಎಲ್ಲ ಸಂಘಟನೆಗಳಿಂದ ಸೇರಿ ಇವತ್ತು ಏನು
ಒಂದು ಸಭೆ ಮಾಡಿದ್ವಿ. ಸಭೆಯಲ್ಲಿ ತೀರ್ಮಾನ ಆಯಿತು, ಏನು ಶುಕ್ರವಾರದ ದಿನ ಬಂದ್ ಮಾಡಬೇಕು. ಏನು ವಿಚಾರಕ್ಕೆ ಅಂದರೆ ಮಧುಗಿರಿ ಪಟ್ಟಣದಲ್ಲಿ ಗುಂಡಿಗಳು ಜಾಸ್ತಿ ಬಿದ್ದಾವೆ. ಈಗಾಗಲೇ ಶಾಲೆ ಕಾಲೇಜುಗಳು ಆರಂಭ ಆಗವೆ, ಎಲ್ಲ ಪೋಷಕರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಗುಂಡಿಗಳು ಜಾಸ್ತಿ ಬಿದ್ದಿರೋದ್ರಿಂದ ಅನಾಹುತಗಳಾಗಿರೋ ನಾವು ಬೇಜಾರು ನೋಡಿದ್ದೀವಿ. ನೋಡಿದ್ರು ಸಮೇತ ಎಷ್ಟೋ ಚುನಾವಣಾ ಪ್ರತಿನಿಧಿಗಳು ಇಲ್ಲ ಸ್ಥಳೀಯರೇ ಗೆದ್ದವ್ರೆ, ಏನು ಬೇರೆ ಕಡೆಯಿಂದ ಬಂದಿಲ್ಲ. ದಿನ 24 ಗಂಟೆ ಅಲ್ಲೇ ಅಡ್ಡಾಡ್ತಾರೆ. ಅವ್ರು ಗುಂಡಿಗಳು ಕಾಣಿಸ್ತಾ ಇಲ್ವಾ? ಕಣ್ಣು ಮುಚ್ಕೊಂಡು ಕುಂತವ್ರೆ. ಏನು ಪತ್ರಿಕೆಗಳಿಗೆ ದಿನ ಬರ್ತಾವೆ, ಬಂದ್ರೂ ಸಮೇತ ಆದ್ದರಿಂದ ಅವ್ರಿಗೆ ಒಂದು ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ಆದ್ದರಿಂದ ಕೂಡಲೇ ಇನ್ನೊಂದು 3 ದಿನದೊಳಗೆ, ಗುರುವಾರದೊಳಗೆ ಮುಚ್ಚಲಿಲ್ಲ ಅಂದರೆ ಶುಕ್ರವಾರದ ದಿನ ಕನ್ನಡ ಪರ ಸಂಘಟನೆಗಳು ಹಾಗೂ ಹಲವು ಸಂಘಟನೆಗಳಿಂದ ಸೇರಿ ಪ್ರತಿಭಟನೆ ಮಾಡಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಹೋಟೆಲ್ ಮಾಲೀಕರು ಇರ್ಬೋದು, ಅಂಗಡಿ ಮುಖಂಡಗಳು ಮುಚ್ಚಿ ಈ ಬಂದ್ಗೆ ಬೆಂಬಲ ಕೊಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಆಟೋ ಚಾಲಕರ ಸಂಘದ ಪರವಾಗಿ ಬಂದಿದ್ದೀವಿ. ಯಾವುದೇ ಮಧುಗಿರಿ ಟೌನಲ್ಲಿ ಯಾವುದೇ ಒಂದು ಏರಿಯಾಕ್ಕೆ ಹೋದ್ರೂ ಫುಲ್ಲು ಗುಂಡಿಗಳಿದ್ದಾವೆ. ಪುರಸಭೆಯವರೇ ಆಗಲಿ, ಬೇರೆ ಚುನಾಯಿತ ಅಧಿಕಾರಿಗಳೇ ಆಗಲಿ, ಯಾರೂ ಅದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ. ಒಂದು ತಿಂಗಳಲ್ಲಿ ಸರಿಸುಮಾರು ಒಂದು 5 ಆಕ್ಸಿಡೆಂಟ್ಗಳಾಗಿ 5 ಜನ ಸತ್ತಿದ್ದಾರೆ. ಗುಂಡಿಗಳಿಂದನೇ ಆಕ್ಸಿಡೆಂಟ್ಗಳಾಗಿದೆ. ಹಂಗಾಗಿ ಹಾಗೂ ಐಮಾಸ್ ದೀಪಗಳು, ಲೈಟ್ಗಳು ಅಳವಡಿಸಿದ್ದಾರೆ. ಒಂದು ಲೈಟು ಹತ್ಕೊಳೋದಿಲ್ಲ. ಹಂಗಾಗಿ ಕಳ್ತನಗಳು ಜಾಸ್ತಿ ಆಗ್ತಾಯಿದ್ದಾವೆ. ನೈಟ್ ಟೈಮ್ ಓಡಾಡೋಕ್ಕೆ ಎಲ್ಲ ಹಿಂದೆ ಮುಂದೆ ನೋಡ್ತಾರೆ. ನಮಗೇನೋ ಪರವಾಗಿಲ್ಲ. ಇಡೀ ಏಷ್ಯಾ ಖಂಡದಲ್ಲೇ ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟ ಅಂತ ಹೆಸರುವಾಸಿಯಾಗಿದೆ. ಆದರೆ ಹೊರಗಿನವ್ರು ಬಂದು ಚೆನ್ನಾಗಿ ಬೈಕೊಂಡು ಹೋಗ್ತಾ ಇರ್ತಾರೆ. ಮಧುಗಿರಿ ಏಕಶಿಲಾ ಬೆಟ್ಟ ಮಧುಗಿರಿ ಎಲ್ಲ ಗುಂಡಿಗಳ ಊರು ಮಧುಗಿರಿ ಅಂತ ಹೇಳಿ ಬಿದ್ದು ಎದ್ದು ಕೈ ಕಾಲು ಮುಟ್ಕೊಂಡು ಈ ಥರ ಭಾರಿ ತೊಂದರೆಗಳು ಅನುಭವಿಸಿ ಹೋಗ್ತಾ ಇದ್ದಾರೆ. ಅದನ್ನು ನೀವು ಮುಂದೆ ಏನು ಮಾಡ್ತೀರೋ ನೋಡಿ. ಇನ್ನೊಂದು 3 ದಿವಸದಲ್ಲಿ ಆ ಗುಂಡಿಗಳು ಮುಚ್ಚೋದನ್ನು ಮಾಡಿ ಕೆಲಸ ಮಾಡಿ. ಇಲ್ಲಾಂದರೆ ನಾವೇ ಎಲ್ಲ ಅಂಗಡಿಗಳವ್ರ ಹತ್ರ, ಬಸ್ಸವ್ರ ಹತ್ರ, ಆಟೋದವ್ರ ಹತ್ರ ನಾವೇ ಭಿಕ್ಷೆ ಬೇಡಿ ಆ ದುಡ್ಡಲ್ಲಿ ಬೇಕಾದ್ರೆ ಗುಂಡಿ ಮುಚ್ಚಿಸ್ತೀವಿ. ನಿಮ್ಮ ಕೈಲಿ ಆಗಲ್ಲ ಅಂತ AC ಸಾಹೇಬ್ರಿಗೋ ಸಂಬಂಧಪಟ್ಟ ಅಧಿಕಾರಿಗಳಿಗೋ ಹೇಳ್ಬಿಡಿ, ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಕೈಲಿ ಏನೂ ಆಗೋದಿಲ್ಲ, ನಾವು ಸುಮ್ಮನೆ ಚುನಾಯಿತ ಪ್ರತಿನಿಧಿಗಳು, ಮೇಲಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ, ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತ ಹೇಳ್ಬಿಡಿ. ನಾವೇ ಭಿಕ್ಷೆ ಬೇಡಿ ಆ ದುಡ್ಡಲ್ಲಿ ನಾವು ಗುಂಡಿ ಮುಚ್ಚಿಸ್ತೀವಿ.